ಪುತ್ತೂರಿನಲ್ಲಿ ಇವತ್ತು ನಾನು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಭಟ್ಟರು ಜನರ ಅಹವಾಲುಗಳನ್ನು ಕೇಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಕೂತಿದ್ದೇವೆ. ಹತ್ತಾರು ಸಮಸ್ಯೆಗಳನ್ನು ಜನರು ಸಾರ್ವಜನಿಕವಾಗಿರುವ ಸಮಸ್ಯೆಗಳನ್ನು, ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಎರಡನೇದು, ಈಗಾಗಲೇ APMC ರೈಲ್ವೆ ಇಂಜಿನಿಯರ್ಸನ್ನು ಕರೆದು ಮಾತನಾಡಿದ್ದೇನೆ. ತುರ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ. ತುರ್ತು ಆ ಕಾಮಗಾರಿಯನ್ನು ನಾವು ಕೈಗೆತ್ತಿಕೊಳ್ತೇವೆ. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳು ನಡೀತಾ ಇದೆ. ಈಗಾಗಲೇ 10 ದಿನಕ್ಕೊಂದ್ಸರಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೇನೆ. BC ರೋಡಿಂದ ಮಾನಿವರೆಗಿನ ವೇಗ ಕೊಡುವಂಥದ್ದು ಫ್ಲೈಓವರ್ ಕಲ್ಲಡ್ಕದಲ್ಲಿರೋದ್ರಿಂದ ಸ್ವಲ್ಪ ತಡ ಆಗ್ತಾಯಿದೆ. ಆದರೂ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಉಪ್ಪಿನಂಗಡಿಯಿಂದ ನಮ್ಮ ಮಂಡ್ಯದವರೆಗೆ ಕಾಮಗಾರಿ ವೇಗ ನಡೀತಾ ಇದೆ. ಉಪ್ಪಿನಂಗಡಿಯಿಂದ ಮಾನಿವರೆಗಿನ ರಸ್ತೆಗಳನ್ನು ಈಗ ಕಾಮಗಾರಿ ಕೈಗೆತ್ತಿಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಮೋರಿಗಳು, ಸೇತುವೆಗಳನ್ನು ಪೂರ್ಣ ಮಾಡುವಂಥ ದೃಷ್ಟಿಯಿಂದ ಕೆಲಸ ಕಾರ್ಯಗಳು ನಡೀತದೆ. ಒಂದಷ್ಟು ಎಕ್ವೇಷನ್ ಬಾಗುಳದ ಸಮಸ್ಯೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ. ಎಲ್ಲವನ್ನು ಮುಗಿಸ್ಕೊಂಡು ಆ ರಸ್ತೆಯ ಕಾಮಗಾರಿಗೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳು. ಈಗ ಮಾಣಿಯಿಂದ ಪುತ್ತೂರಿನವರೆಗೆ ಪ್ರತಿಷ್ಠೆ ಮಾಡಬಹುದು ಇಲ್ಲಿ ಶಾಸಕರು ಈಗ ಈ ನಿಟ್ಟಿನಲ್ಲಿ ಈಗಾಗಲೇ ನೋಡಿ, ಬೆಂಗಳೂರು, ಮೈಸೂರಿಂದ ಕೊಡಗುವರೆಗಿನ ಚತುಷ್ಪಥ ರಸ್ತೆಯ ಕಾಮಗಾರಿಗೆ ಆದೇಶಗಳು ಬಂದಿದ್ದಾವೆ. ಕೊಡಗಿನಿಂದ ಮಡಿಕೇರಿಯಿಂದ ಮಾನಿವರೆಗಿನ ರಸ್ತೆ ಅದು ಹಿಂದೆ KRDCLನವರು ಅಭಿವೃದ್ಧಿಪಡಿಸಿರೋದ್ರಿಂದ KRDCLನಿಂದ ರಾಷ್ಟ್ರೀಯ ಹೆದ್ದಾರಿಗೆ ಹಸ್ತಾಂತರ ಆದ ಘಟನೆ ಆಗಿರೋದು ಸ್ವಲ್ಪ ಆಗಿದೆ. ಈಗಾಗಲೇ ಸರ್ವೆ ಕಾರ್ಯಗಳು ಮುಗಿದಿದ್ದಾವೆ. ಅದನ್ನು ನಮ್ಮ ನಿತಿನ್ ಗಡ್ಕರಿ ಅವರು ಮುಂದಿನ ಫೇಸಲ್ಲಿ ಅದನ್ನು ರಾಷ್ಟ್ರೀಯ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅದು DPR ಆಗಿದೆ. ಹಿಂದೆ 3 ರೀತಿಯ ಸರ್ವೆಗಳು ಮತ್ತು ಅದಕ್ಕೆ ಒಪ್ಪಿಗೆ ಆಗಿದೆ. ಮೊದಲ ಸರ್ವೆಯಲ್ಲಿ ಸುಮಾರು 3,000 ಕೋಟಿ, ಎರಡನೇ ಸರ್ವೆಯಲ್ಲಿ ಅದು 12,000 ಕೋಟಿ ಹೋಯಿತು. ಆದರೆ ಈಗ ಡಿಸೈನನ್ನು ಬದಲಾವಣೆ ಮಾಡಿಕೊಂಡು 4 ಕಡೆ ಟನಲ್, ಬಾಕುಳದ ಕಡೆಯಲ್ಲಿ ಫ್ಲೈಓವರ್ ಮಾಡಿಕೊಂಡು ಸುಮಾರು 2,500 ಕೋಟಿ ರೂಪಾಯಿಗಳ ಈಗ ಸರ್ಕಾರದ ಒಪ್ಪಿಗೆ ಆಗಿದೆ. ಮುಂದಿನ ವರ್ಷ ಕಾಮಗಾರಿ. ಈಗ ರಾಜ್ಯದಲ್ಲಿ ಬರಪೀಡಿತ ಅಂತ ತುಂಬ ಈಗಾಗಲೇ 64 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಒತ್ತಾಯ ಮಾಡ್ತಾ ಇದ್ವಿ, ಇಡೀ ರಾಜ್ಯದಲ್ಲಿ ಬರ ಇದೆ. ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತದೆ, ರೈತರಿಗೆ ಸಮಸ್ಯೆ ಆಗ್ತದೆ. ಈಗ ಉದಾಹರಣೆಗೆ ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬರಬೇಕು. ಇವತ್ತು ಮಳೆಯ ಕೊರತೆ ಇದೆ. ಇವತ್ತು ಇಲ್ಲಿ ನದಿಗಳನ್ನು ನೋಡಿದ್ರೆ ನದಿ ಬತ್ತಿ ಹೋಗಿದೆ. ಹಾಗಾಗಿ ಇಲ್ಲಿಯೂ ಬರ ಘೋಷಣೆ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆ ಇದೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬರ ಘೋಷಣೆಯನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡಿದ್ದಾರೆ. ಈಗ ಪ್ರತಿಪಕ್ಷ ನಾಯಕ ವಿಳಂಬ ಆಗ್ತಿರೋ ಬಗ್ಗೆ ಒಬ್ಬರು ಕೋರ್ಟಿಗೆ ಹೋಗಿದ್ದಾರೆ. ಈ ಬಗ್ಗೆ ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ, ಚರ್ಚೆಗಳು ನಡೆಸ್ತಾರೆ. ಈಗಾಗಲೇ ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಜಾಗವನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸೇರಿರತಕ್ಕಂಥ ಜಾಗವನ್ನು ಅಕ್ರಮ ಮಾಡಿದ್ರು. ಅಂತ ಬಂದ ತಕ್ಷಣ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳು ನೋಡಿದ್ರಿ. ಇವತ್ತು ಚಲುವರಾಯಸ್ವಾಮಿ ಮೇಲೆ ಅಧಿಕಾರಿಗಳೇ ಭ್ರಷ್ಟಾಚಾರದ ಆರೋಪ ಮಾಡಿದರೆ ಮೌನವಾಗಿ ಕೂತ್ಕೊಳ್ಳುತ್ತೆ ಸರ್ಕಾರ. ಇವತ್ತು ಸರ್ಕಾರದಲ್ಲಿ ಮಂತ್ರಿಗಳು ದಬ್ಬಾಳಿಕೆಯನ್ನು ಮಾಡಿದರೆ ಮೌನವಾಗಿ ಕೂತ್ಕೊಳ್ಳುತ್ತದೆ. ಸಚಿವರುಗಳ ಮೇಲೆ FIR ದಾಖಲಾದರೆ ಅವರೊಂದು ರಾಜೀನಾಮೆ ಕೇಳುವ ಯೋಗ್ಯತೆ ಇಲ್ಲ. ಈ ಸರ್ಕಾರ ಒಂದು ಭ್ರಷ್ಟಾಚಾರದ ಸರ್ಕಾರ ಇದು. ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಭ್ರಷ್ಟಾಚಾರಿಗಳ ಕೂಟದ ಸರ್ಕಾರ ಇದು. ಸಿದ್ದರಾಮಯ್ಯ ಇವತ್ತು ಬುದ್ಧಿವಂತಿಕೆಯನ್ನು ನಡೆಸ್ತಾ ಇದ್ದಾರೆ. ಅವರು ಭ್ರಷ್ಟಾಚಾರ ಆರೋಪಗಳ ಮಧ್ಯೆ ಕೆಲಸ ನಡೀತಾ ಇದೆ. ಪ್ರತಿಯೊಬ್ಬ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಕೆಲಸ. ಮಾಧ್ಯಮಗಳು ಭ್ರಷ್ಟಾಚಾರದ ಬಗ್ಗೆ ಬರೆದ್ರೆ ಆ ಮಾಧ್ಯಮದವರ ಮೇಲೆ ಕೇಸ್ ಹಾಕುವಂಥ ಕೆಲಸ. ಸೋಷಿಯಲ್ ಮೀಡಿಯಾಗಳು ಸರ್ಕಾರದ ವಿರುದ್ಧ ಏನಾದರೂ ಬರೆದರೆ ಆ ಸೋಷಿಯಲ್ ಮೀಡಿಯಾದವರ ಮೇಲೆ ಕೇಸ್ ಹಾಕುವಂಥ ಕೆಲಸ. ಹೇಳಿದರೆ ದಬ್ಬಾಳಿಕೆಯ ಸರ್ಕಾರ, ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದು ಒಂದು ಭ್ರಷ್ಟಾಚಾರಿಗಳ ಸರ್ಕಾರ. ಎರಡನೇದು, ರೈತರ ಸಮಸ್ಯೆಗಳು. ಇವತ್ತು ರೈತ ವಿಜ್ಞಾನ ನಿಧಿಯನ್ನು ವಾಪಸ್ ತಗೊಂಡ್ರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಯಡಿಯೂರಪ್ಪ ಕೊಟ್ಟಿರೋ 4,000 ರೂಪಾಯಿಗಳನ್ನು ವಾಪಸ್ ತಗೊಂಡ್ರು. ಇವತ್ತು 3 ತಿಂಗಳಲ್ಲಿ 275 ಜನ ರೈತರು ಆತ್ಮಹತ್ಯೆ ಆಗಿದೆ ಈ ರಾಜ್ಯದಲ್ಲಿ. ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೀತಿದೆ. ಮೌನವಾಗಿ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ರೈತರಿಗೆ ಯಾವುದೇ ಪರಿಹಾರಗಳನ್ನು ಕೊಡ್ತಾ ಇಲ್ಲ. ಕಾವೇರಿ ಇವತ್ತು ನೀರನ್ನು ತಮಿಳುನಾಡಿಗೆ ಬಿಡುವಂಥ ಕೆಲಸ ಆಗ್ತದೆ. ರೈತರಿಗೆ ನೀರಿಲ್ಲ. ಹೇಳಿದ್ರೆ ರೈತರ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ, ಭ್ರಷ್ಟಾಚಾರ ಪರವಾಗಿರ್ತಕ್ಕಂಥ ಸರ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.